ದಿವಂಗತ ಸರಸ್ವತಿ ಕೆ ಪೂಂಜಾ ಮತ್ತು ಕೆ ಕಾಂತಪ್ಪ ಪೂಂಜಾ ಫರಂಗಿಪೇಟೆ ಇವರ ಸ್ಮರಣಾರ್ಥ ಉಚಿತ ಹೃದಯ ತಪಾಸಣೆ ಶಿಬಿರ ಫರಂಗಿಪೇಟೆಯ ಸೇವಾಂಜಲಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಫರಂಗಿಪೇಟೆಯ ಸೇವಾಂಜಲಿ ಪ್ರತಿಷ್ಠಾನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂಟ್ವಾಳ, ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ದೇರಳಕಟ್ಟೆ, ರೋಟರಿ ಕ್ಲಬ್ ಫರಂಗಿಪೇಟೆ ಇದರ ಸಹಯೋಗದೊಂದಿಗೆ ದಿವಂಗತ ಸರಸ್ವತಿ ಕೆ ಪೂಂಜಾ ಮತ್ತು ಕೆ ಕಾಂತಪ್ಪ ಪೂಂಜಾ ಫರಂಗಿಪೇಟೆ ಇವರ ಸ್ಮರಣಾರ್ಥ ಉಚಿತ ಹೃದಯ ತಪಾಸಣಾ ಶಿಬಿರ ಫರಂಗಿಪೇಟೆಯ ಸೇವಾಂಜಲಿ ಸಭಾಂಗಣದಲ್ಲಿ ನಡೆಯಿತು. ರೋಟರಿ ಕ್ಲಬ್ನ ನಿಯೋಜಿತ ಜಿಲ್ಲಾ ಗವರ್ನರ್ ಪ್ರಕಾಶ್ ಕಾರಂತ್ ಕಾರ್ಯಕ್ರಮ ಉದ್ಘಾಟಿಸಿದರು. ಜಸ್ಟಿಸ್ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಹೃದಯ ತಜ್ಞ ಡಾಕ್ಟರ್ ಸುಬ್ರಹ್ಮಣ್ಯ ಕೆ ಮಾಹಿತಿ ನೀಡಿ ಸರಿಯಾದ ಆಹಾರ ಪದ್ಧತಿ, ನಿದ್ರೆ, ವ್ಯಾಯಾಮ, ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ, ಸ್ವಸ್ಥ ಮನಸ್ಸು ಈ 5 ಸೂತ್ರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಹೃದಯ ರೋಗದಿಂದ ದೂರ ಇರಬಹುದು ಎಂದು ತಿಳಿಸಿದರು. ನಿಯಮಿತವಾಗಿ ಆಹಾರವನ್ನು ಸೇವಿಸಿ. ನಮ್ಮ ಆಹಾರದಲ್ಲಿ ದವಸ ಧಾನ್ಯಗಳು, ಹಣ್ಣು ಹಂಪಲುಗಳು, ತರಕಾರಿಗಳು, ಈ ಥರದ ಒಂದು ಆಹಾರವನ್ನು ನಾವು ಜಾಸ್ತಿಯಾಗಿ ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಬಹಳಷ್ಟು ಒಳ್ಳೆಯದು. ಕರಿದ ಪದಾರ್ಥಗಳು ಅಥವಾ ನಾವು ಜಿಡ್ಡಿನ ಪದಾರ್ಥಗಳು ಅಂತ ಹೇಳ್ತೇವಲ್ಲ, ಕರಿದ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು, ಇದನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ನಾವು ಸೇವಿಸಬಹುದು. ಎರಡನೆಯದು ನಿದ್ದೆ. ಪ್ರತಿಯೊಬ್ಬರಿಗೂ ಕೂಡ 7 ರಿಂದ 8 ಗಂಟೆಯಷ್ಟು ಕಾಲ ನಿದ್ರೆಯನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು. ಇಡೀ ನಾವು ಕೆಲಸ ಮಾಡ್ತಾ ಇರ್ತೇವೆ, ದಿನದಲ್ಲಿ ಸಾಕಷ್ಟು ನಾವು ಮಾನಸಿಕ ಉದ್ಯೋಗಕ್ಕೆ ಒಳಗಾಗ್ತೇವೆ. ನಮ್ಮ ದೇಹಕ್ಕೆ ಸರಿಯಾದ ಒಂದು ರೆಸ್ಟ್ ಸಿಗುವುದು ಬಹಳ ಮುಖ್ಯ. ಆದ್ದರಿಂದ ಪ್ರತಿಯೊಬ್ಬರು ಕೂಡ 7 ರಿಂದ 8 ಗಂಟೆಯಷ್ಟು ಕಾಲ ನಿದ್ದೆ ಮಾಡಲೇಬೇಕು. ರೋಟರಿ ಕ್ಲಬ್ನ ನಿಯೋಜಿತ ಜಿಲ್ಲಾ ಗವರ್ನರ್ ಪ್ರಕಾಶ್ ಕಾರಂತ್ ಮಾತನಾಡಿ, ಎಷ್ಟೇ ಹಣ ಅಂತಸ್ತು ಇದ್ದರೂ ಮನುಷ್ಯನಿಗೆ ಆರೋಗ್ಯ ಭಾಗ್ಯ ಇಲ್ಲದಿದ್ದರೆ ಜೀವನ ಕಷ್ಟದಾಯಕವಾಗಿರುತ್ತದೆ ಎಂದು ತಿಳಿಸಿದರು. ಬಹುಶಃ ಆರೋಗ್ಯ ಭಾಗ್ಯ ಇಲ್ಲದಿದ್ದರೆ ಅವನ ಜೀವನವೇ ತ್ರಾಸಕರ. ನಮ್ಮಲ್ಲಿ ಗುರಿ ಇರ್ಬೋದು, ನಮ್ಮಲ್ಲಿ ವಿದ್ಯೆ ಇರ್ಬೋದು, ಜ್ಞಾನ ಇರ್ಬೋದು, ಸಂತೋಷ, ಯಶಸ್ಸು ಎಲ್ಲವೂ, ಸುಖ ಸಂತೋಷ ಎಲ್ಲವೂ ನಮ್ಮದರಲ್ಲಿ ಇರ್ಬೋದು. ಆದರೆ ಆರೋಗ್ಯ ಇಲ್ಲದಿದ್ದರೆ ಅದು ಯಾವುದೂ ಪ್ರಯೋಜನ ಇಲ್ಲ. ಎಲ್ಲದಕ್ಕಿಂತ ಮುಖ್ಯ ನಮ್ಮ ಆರೋಗ್ಯ ಅಲ್ವೇ. ಈಗ ಡಾಕ್ಟರ್ ಹೇಳಿದ್ದಾರೆ, ಯಾಕೆಂತ ಹೇಳಿದರೆ ನಾವು ಜಾಗೃತಿಯಿಂದ ನಮ್ಮ ಜೀವನವನ್ನು ಸವೆಸುವುದು ಎಲ್ಲಕ್ಕಿಂತಲೂ ಮುಖ್ಯವಾಗಿರತಕ್ಕಂತಹ ವಿಚಾರ. ಈಗಾಗಲೇ ಹೇಳಿದ್ದಾರೆ, ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ, ಅದೇ ರೀತಿ ವೈದ್ಯಕೀಯ ಸಲಹೆ, ಇವುಗಳ ಮುಖಾಂತರ ಅದೇ ರೀತಿ ಸಮಯಕ್ಕೆ ಸರಿಯಾದ ಚಿಕಿತ್ಸೆಯನ್ನು ನಮ್ಮ ಜೀವಕ್ಕೆ ಒದಗಿಸುವ ಮುಖಾಂತರ ನಾವು ಖಂಡಿತ ಒಂದು ವೇಳೆ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೂ ಸರಿಪಡಿಸಿಕೊಂಡು ಹೋಗತಕ್ಕಂತಹ ಒಂದು ಅವಕಾಶ ನಮಗೆ ಇದೆ. ಈ ವೇಳೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಂಟ್ವಾಳ ತಾಲೂಕು ಯೋಜನಾಧಿಕಾರಿ ಜಯಾನಂದ್ ಶುಭ ಹಾರೈಸಿದರು. ಸೇವಾಂಜಲಿ ಪ್ರತಿಷ್ಠಾನದ ಕಾರ್ಯಕ್ರಮ ಬಹುಶಃ ಬಹಳಷ್ಟು ಸಮಾಜದಲ್ಲಿ ಪರಿವರ್ತನೆ ಪರಿಣಾಮ ಕೊಟ್ಟಂತಹ ಕಾರ್ಯಕ್ರಮ. ನಾನು ಹಲವಾರು ಶಿಬಿರಗಳಲ್ಲಿ ಭಾಗವಹಿಸ್ತೇನೆ, ಹಲವಾರು ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಿ ಈ ಒಂದು ತಪಾಸಣಾ ಶಿಬಿರಗಳಲ್ಲಿ ಭಾಗವಹಿಸ್ತೇವೆ. ಆದರೆ ನಾವು ಹಳ್ಳಿಯಲ್ಲಿ ಹೋದಾಗ ಜನರ ಬಯಲು ಬರುವಂಥದ್ದು ಸೇವಾಂಜಲಿ ತಪಾಸಣೆ ಮಾತ್ರ ಮಾಡೋದಿಲ್ಲ. ರೋಗ ಏನಾದರೂ ಗುರುತುಪಟ್ಟರೆ ಆ ರೋಗ ಗುಣಪಡುವ ತನಕ ಅದನ್ನು ಅವರು ನಮ್ಮೊಟ್ಟಿಗೆ ಇರ್ತಾರೆ, ನಮ್ಮ ಸ್ನೇಹಿತರ ಪುಣ್ಯವರು ಮತ್ತು ಅವರ ತಂಡದವರು ಅಂತದ್ದು ಒಂದು. ಸೇವಾಂಜಲಿ ಪ್ರತಿಷ್ಠಾನದ ಅಧ್ಯಕ್ಷ ಅರ್ಕುಳಬೀಡು ವಜ್ರನಾಭ ಶೆಟ್ಟಿ, ಮೇರಮಜಲು ಗ್ರಾಮ ಪಂಚಾಯತ್ ಸದಸ್ಯೆ ವೃಂದಾ ಪೂಜಾರಿ, ಸೇವಾಂಜಲಿ ಟ್ರಸ್ಟಿ ನಾರಾಯಣ ಬೆಳ್ಚಾಡ ಬಡ್ಡೂರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತುಂಬೆ ವಲಯದ ಮೇಲ್ವಿಚಾರಕಿ ಮಮತಾ, ಸೇವಾಂಜಲಿ ಆರೋಗ್ಯ ಕೇಂದ್ರದ ವೈದ್ಯ ಡಾಕ್ಟರ್ ಚೇತನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ರೋಟರಿ ಕ್ಲಬ್ ಫರಂಗಿಪೇಟೆಯ ಕಾರ್ಯದರ್ಶಿ ದಿನೇಶ್ ಶೆಟ್ಟಿ ಕೊಟ್ಟಿಂಜ, ಪ್ರಮುಖರಾದ ವಿಕ್ರಮ್ ಬರ್ಕೆ, ಪ್ರಶಾಂತ್ ತುಂಬೆ, ಎಂಕೆ ಖಾದರ್, ನವೀನ್ ಶೆಟ್ಟಿ ಸುಜೀರು, ಮೋಹನ್ ಸಾಲ್ಯಾನ್ ಬೆಂಜನ ಪದವು, ಕೃಷ್ಣಪ್ಪ ದೋಟ ಮತ್ತಿತರರು ಹಾಜರಿದ್ದರು. ಸೇವಾಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಜಾ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಾರಾಯಣ ದೇವೋಭವ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಕಣ್ಣರಿಸುವ ಮುಖಾಂತರ ದೇವರನ್ನು ಕಾಣುತ್ತೇಳಿ ನಮಗೆ ಸ್ವಾಮಿ ವಿವೇಕಾನಂದರು ಒಂದು ಸಂದೇಶ ನೀಡಿದ್ದಾರೆ. ಅಂತ ಒಂದು ಆದರ್ಶವನ್ನು ಹಿಡ್ಕೊಂಡು ಇಂದು ಸೇವಾಂಜಲಿ ಪ್ರತಿಷ್ಠಾನ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳನ್ನು ಕೆಲಸ ಮಾಡುವಂತಹ ಪ್ರಯತ್ನವನ್ನು
ಮಾಡ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಟ್ರಸ್ಟಿ ದೇವದಾಸ್ ಶೆಟ್ಟಿ ಕೊಡ್ಮಾಣ್ ಕಾರ್ಯಕ್ರಮ ನಿರೂಪಿಸಿದರು. ಅಪಾರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಶಿಬಿರದಲ್ಲಿ ಪಾಲ್ಗೊಂಡು ತಜ್ಞ ವೈದ್ಯರಿಂದ ಉಚಿತವಾಗಿ ಹೃದಯ ತಪಾಸಣೆ, ಇಸಿಜಿ, ಮಧುಮೇಹ ರೋಗ ಪತ್ತೆ, ರಕ್ತದೊತ್ತಡ ಪರೀಕ್ಷೆ ಮಾಡಿಸಿಕೊಂಡರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.